ಎಲ್ಲ ದೇವಸ್ಥಾನಗಳಿಗೆ ಭಕ್ತರು ಹೋಗಿ ದೇವರ ದರ್ಶನವನ್ನ ಮಾಡುವಂಥದ್ದು ಬಹಳ ಸಹಜ. ಆದರೆ ಪುತ್ತೂರಿನ ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ವಿಶೇಷವಾದಂತಹ ಒಂದು ಸಂಪ್ರದಾಯ ಇದೆ. ದೇವರೇ ಭಕ್ತರ ಮನೆಗಳಿಗೆ ಹೋಗಿ ದರ್ಶನವನ್ನ ಕೊಡುವಂತಹ ಒಂದು ವಿಶಿಷ್ಟವಾದಂತಹ ಒಂದು ಸಂಪ್ರದಾಯ ಇದೆ. ಭಕ್ತರ ಮನೆ ಬಾಗಿಲಿಗೆ ತೆರಳುವಂತಹ ಇತಿಹಾಸ ಪ್ರಸಿದ್ಧ ಮಹತೋಬಾರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರು ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ದೊಡ್ಡ ಜಾತ್ರೆಯಂತ ಹೆಸರುವಾಸಿಯಾಗಿರುವ ಪುತ್ತೂರಿನ ಮಹತೋಬಾರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರೋತ್ಸವದ ಸಂಭ್ರಮ ಇದೀಗ ಮನೆ ಮಾಡಿದೆ. 10 ದಿವಸಗಳ ಕಾಲ ನಡೆಯುವಂತಹ ಈ ಜಾತ್ರೋತ್ಸವದಲ್ಲಿ ಭಕ್ತರು ದೇವರನ್ನ ಕಾಣಲಿಕ್ಕೆ ಕ್ಷೇತ್ರದ ಕಡೆ ಆಗಮಿಸುವಂತೆ ದೇವರು ಕೂಡ ಭಕ್ತನ ಮನೆ ಬಾಗಿಲಿಗೆ ತೆರಳುವಂತ ಒಂದು ಬಹಳ ಅದ್ಭುತವಾದ ಮತ್ತು ವಿಶಿಷ್ಟವಾದಂತಹ ಒಂದು ಆಚರಣೆ ಈ ಕ್ಷೇತ್ರದಲ್ಲಿದೆ. ಜಾತ್ರೋತ್ಸವದ ಸುಮಾರು 9 ದಿವಸ ಮಹಾಲಿಂಗೇಶ್ವರ ಸ್ವಾಮಿ ಪುತ್ತೂರು ನಗರಾದ್ಯಂತ ಒಟ್ಟು ಸುಮಾರು 50 ಕಿಲೋಮೀಟರ್ ಸಂಚರಿಸಿ ಭಕ್ತನ ಮನೆ ಬಾಗಿಲಿಗೆ ತೆರಳುತ್ತಾರೆ. ಅಲ್ಲದೆ ಜಾತ್ರೋತ್ಸವದ ಕೊನೆಯ ಭಾಗವಾದ ಅವಭೃತ ಸ್ನಾನಕ್ಕಾಗಿ ದೇವರು ಕ್ಷೇತ್ರದಿಂದ ಸುಮಾರು 14 ಕಿಲೋಮೀಟರ್ ಸಂಚರಿಸಿ ದಾರಿಯುದ್ದಕ್ಕೂ ಭಕ್ತರಿಗೆ ದರ್ಶನವನ್ನ ನೀಡುವಂಥದ್ದು ಇಲ್ಲಿನ ವಿಶೇಷತೆಯಾಗಿದೆ. ಕ್ಷೇತ್ರದಲ್ಲಿ ಸಂಜೆಯ ದೇವರ ಬಲಿ ನಡೆದ ಬಳಿಕ ದೇವರ ಉತ್ಸವ ಮೂರ್ತಿ ಹೊತ್ತಂತಹ ಬ್ರಹ್ಮವಾಹಕರು, ಪರಿಚಾರಕರು, ಗ್ಯಾಸ್ ಲೈಟ್ ಹಿಡಿಯುವವರು, ಕೊಂಬು, ನಗಾರಿ, ಚೆಂಡೆ ಹೀಗೆ ಹಲವು ಪ್ರಚಾರದ ವಾದ್ಯಗಳೊಂದಿಗೆ ಮೆರವಣಿಗೆಯ ಮೂಲಕ ದೇವರು ಭಕ್ತರ ಬಾಗಿಲಿಗೆ ತೆರಳುತ್ತಾರೆ. ಪ್ರತಿದಿನ ಸುಮಾರು 6 ಕಿಲೋಮೀಟರ್ ಕ್ರಮಿಸುವಂತಹ ದೇವರು ಮೊದಲೇ ನಿಗದಿಪಡಿಸಿದ ಸ್ಥಳಕ್ಕೆ ಭೇಟಿ ನೀಡಿ ಭಕ್ತರಿಗೆ ದರ್ಶನವನ್ನ ಕೊಡ್ತಾರೆ. ಈ ಸಂದರ್ಭದಲ್ಲಿ ಮಹಾಲಿಂಗೇಶ್ವರ ಸ್ವಾಮಿ 200ಕ್ಕೂ ಮಿಕ್ಕಿದ ಸಾರ್ವಜನಿಕ ಕಟ್ಟೆಗಳಿಗೆ ಭೇಟಿ ನೀಡಿ ಕಟ್ಟೆ ಪೂಜೆಯನ್ನು ಕೂಡ ನೆರವೇರಿಸ್ತಾರೆ. ಪ್ರತಿದಿನವೂ ರಾತ್ರಿ 1 ರಿಂದ 2 ಗಂಟೆಯ ತನಕ ತನ್ನ ನಗರ ಪ್ರದಕ್ಷಿಣೆಯನ್ನ ಮಾಡುವ ಸ್ವಾಮಿ ಬಳಿಕ ವಿಶ್ರಾಂತಿಯನ್ನ ಪಡಿತಾರೆ. ಬೆಳಗ್ಗಿನ ವೇಳೆ ಜಾತ್ರೋತ್ಸವದ ಸಂದರ್ಭದಲ್ಲಿ ಭಕ್ತರು ವಿಶೇಷವಾದಂತಹ ದೇವರೇ ಭಕ್ತರ ಬಳಿಗೆ ತೆರಳುವಂಥದ್ದು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆಯ ಒಂದು ವಿಶೇಷತೆಯಾಗಿದೆ. ಇದೇ ಕಾರಣಕ್ಕೆ ಪುತ್ತೂರು ಮಹಾಲಿಂಗೇಶ್ವರ ದೇವರನ್ನ ಹತ್ತೂರ ಒಡೆಯ, ಪುತ್ತೂರ ಮುತ್ತು ಅಂತ ಹೆಸರಿನಲ್ಲಿ ಕೂಡ ಸಂಬೋಧಿಸ್ತಾರೆ. ಬರ್ತಂತ
Thank you.